ದಕ್ಷಿಣ ಪ್ರಜಾಪತಿ ದಕ್ಷನು ಬ್ರಹ್ಮದ ಪುತ್ರ. ಅವನಿಗೆ ಸತಿ, ಪಾರ್ವತಿ ಎಂಬ ಪುತ್ರಿಯಿದ್ದಳು. ಸತಿ ಶಿವನನ್ನು ಪ್ರೀತಿಸಿ ಶಿವನನ್ನು ವರಮಾಡಿಕೊಂಡಳು. ಆದರೆ ದಕ್ಷನು ಶಿವನನ್ನು ತೀವ್ರವಾಗಿ ದ್ವೇಷಿಸುತ್ತಿದ್ದ. ಒಂದು ದಿನ ದಕ್ಷನು ಮಹಾಯಾಗವೊಂದನ್ನು ಆಯೋಜಿಸಿದನು. ಇದು ದಕ್ಷಯಾಗ. ಎಲ್ಲ ದೇವತೆಗಳನ್ನು ಆಹ್ವಾನಿಸಿದರೂ ಶಿವನಿಗೆ ಆಹ್ವಾನ ನೀಡಲಿಲ್ಲ. ಸತಿಯು ತಮ್ಮ ತಂದೆಯ ಯಾಗದ ಬಗ್ಗೆ ಕೇಳಿ ಶಿವನ ಅನುಮತಿಯಿಲ್ಲದೆಯೇ ಆಗಲೇ ಹೋಗಿಬಿಟ್ಟಳು. ಆಗ ಸತಿಯಲ್ಲಿ ತನ್ನ ಪತಿಯ ಅವಮಾನವನ್ನು ನೋಡಿ ತಾನು ಯಾಗಕುಂಡದ ಮಧ್ಯದಲ್ಲಿ ತಾನು ಅಗ್ನಿಗೆ ಆಹುತಿಯಾಗಿ ಆತ್ಮತ್ಯಾಗ ಮಾಡಿದ್ದಳು. ಈ ಸುದ್ದಿ ಕೇಳಿದ ಶಿವನು ಕ್ರೋಧದಿಂದ ಬೃಹದ್ರುದ್ರರೂಪ ತಾಳಿದನು. ತನ್ನ ಭಕ್ತನಾದ ವೀರಭದ್ರನನ್ನು ರಚಿಸಿ ಯಾಗವನ್ನು ಧ್ವಂಸ ಮಾಡಿಸಿದನು. ದಕ್ಷನ ಶಿರಚ್ಛೇದ ಮಾಡಿಸಿದನು. ನಂತರ ಬ್ರಹ್ಮಾದಿಗಳು ವಿನಂತಿಸಿ ಶಿವನು ದಕ್ಷನಿಗೆ ತಲೆಗೆ ಬಕರಿಯ ತಲೆ ಜೋಡಿಸಿ ಜೀವದಾನ ಮಾಡಿದನು. ಕೇರಳದ ಕಣ್ಣೂರಿನ ಕೊಟ್ಟಿಯೂರ್ ಎಂಬ ಸ್ಥಳವೇ ದಕ್ಷಯಾಗ ನಡೆದ ತಾಣವೆಂದು ನಂಬಲಾಗಿದೆ. ಇಲ್ಲಿ ವರ್ಷಂಪ್ರತಿ ಜೀರ್ಣೋದ್ಧಾರದ ರೀತಿ 1 ಮಾಸದವರೆಗೆ ಕೊಟ್ಟಿಯೂರುತ್ಸವ ನಡೆಯುತ್ತದೆ. ಇದರಲ್ಲಿ ಮಹಾಯಾಗ, ಪೌರಾಣಿಕ ವಿಧಿಗಳು, ವಿಶೇಷ ಪೂಜೆಗಳು ಇತ್ಯಾದಿ ನಡೆಯುತ್ತವೆ. ಕೋನಿಕಲ್ ಶೈಲಿಯ ಟ್ಯಾಂಪಲ್, ಕೊಟ್ಟಿಯೂರ್ ದೇವಸ್ಥಾನ, ನದಿಯ ತಟದಲ್ಲಿ 2 ಭಾಗಗಳಾಗಿ ಅಕ್ಕರೆ ಕೊಟ್ಟಿಯೂರ್ ಮತ್ತು ಇಕ್ಕರೆ ಕೊಟ್ಟಿಯೂರ್ ಮುಖ್ಯ ಯಾಗತಾಣ ಇವೆ.